ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಮತ್ತು ಬಿಜೆಪಿ ಮಧ್ಯೆ ಇದ್ದ ಸಣ್ಣ ಒಡಕಿನಿಂದಾಗಿ ಅಶೋಕ್ ರೈ ಶಾಸಕರಾಗಿ ಆಯ್ಕೆಯಾದರು. ಅಶೋಕ್ ರೈ ಅವರಿಗೆ ಶಾಸಕತ್ವ ಎಂಬುದು ಅರುಣ್ ಕುಮಾರ್ ಪುತ್ತಿಲ ನೀಡಿದ ಭಿಕ್ಷೆ ಎಂದು ಪುತ್ತೂರು ಬಿಜೆಪಿ ವಕ್ತಾರ ರಾಜೇಶ್ ಬನ್ನೂರು ಹೇಳಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರುಣ್ ಕುಮಾರ್ ಪುತ್ತಿಲ ಮತ್ತು ಬಿಜೆಪಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಮುಂದಿನ ಕೆಲವೇ ಸಮಯದಲ್ಲಿ ಬಿಜೆಪಿ ಮತ್ತು ಪುತ್ತಿಲ ಸೇರಿಕೊಂಡು ಜಂಟಿ ಪತ್ರಿಕಾಗೋಷ್ಠಿ ನಡೆಯುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ. ಹೈಕಮಾಂಡ್ನವರನ್ನ ಕೇಳಿಕೊಂಡು ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಶಾಸಕ ಅಶೋಕ್ ರೈ ಅವರು ಬಿಜೆಪಿ ಅಂಗಡಿ ಬಂದಾಗಲಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಅಶೋಕ್ ರೈ ಅವರು ತಾನು ಹೇಳಿದ್ದೇ ಸರಿ, ತಾನು ಮಾಡಿದ್ದೇ ಸರಿ ಎಂಬ ಧೋರಣೆ ಹೊಂದಿದ್ದಾರೆ. ನಾವು ಶಂಕರ ಆಳ್ವ, ರಾಮ ಭಟ್, ವಿನಾಯಕ್ ಕುಮಾರ್ ಸೊರಕೆ, ಡಿ.ವಿ. ಸದಾನಂದ ಗೌಡ, ಶಕುಂತಲ ಶೆಟ್ಟಿ, ಮಲ್ಲಿಕಾ ಪ್ರಸಾದ್, ಸಂಜೀವ ಮಠಂದೂರು ಮುಂತಾದ ಶಾಸಕರನ್ನ ಕಂಡಿದ್ದೇವೆ. ಆದರೆ ಅಶೋಕ್ ರೈ ಅವರಂತ ಶಾಸಕರನ್ನು ಎಂದೂ ಕಂಡಿಲ್ಲ, ಇನ್ನು ಕಾಣುವುದು ಬೇಡ ಎಂದರು. ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮಂಜೂರಾದ ಸೇಡಿಯಾಪು ಜಾಗದಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿಯಲಾಗಿದೆ ಎಂದು ಆಪಾದಿಸಲಾದ ಅವರು, ಈ ಬಗ್ಗೆ ಯಾರೂ ಬಾಯ್ಬಿಡುತ್ತಿಲ್ಲ. ಹಾರಾಡಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣದಲ್ಲಾಗಿರುವ ಲೋಪಗಳನ್ನು ಬಿಜೆಪಿ ವೀಕ್ಷಿಸಲು ಹೋಗಿದ್ದನ್ನ ಶಾಸಕರು ಲೇವಡಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕೆಲಸ ಮಾಡಿದ್ದೇವೆ. ಇದನ್ನ ಲೇವಡಿ ಮಾಡುವುದು ಶಾಸಕರ ಘನತೆಗೆ ಶೋಭೆ ತರುವಂತದ್ದಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾಗೌರಿ, ಯುವರಾಜ್, ಪೆರೆಯತ್ತೋಡಿ ಮತ್ತಿತರರು ಉಪಸ್ಥಿತರಿದ್ದರು. ಯಾವುದೇ ಕಾರಣಕ್ಕೂ ನಮ್ಮ ಕಡೆಗೆ ಬರದಿದ್ದವರಿಗೆ ಅಥವಾ ಬೇರೆಯವರು ನಾವು ಕೆಲಸ ಮಾಡಿಸಿ ಅಂತ ಹೇಳಿದವರಿಗೆ ಅನುದಾನ ನೀಡುವುದಿಲ್ಲ, ತಾಕತ್ತಿದ್ದರೆ ಮಾಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಮಾನ್ಯ ಶಾಸಕರು ದಯವಿಟ್ಟು ಗಮನ ಇರಿಸಬೇಕು. ನಮ್ಮ ಮತ್ತು ಅರುಣ್ ಪುತ್ತಿಲ ಅವರ ಸಣ್ಣ ಭಿನ್ನಾಭಿಪ್ರಾಯದ ಫಲವಾಗಿ ಅರುಣ್ ಕುಮಾರ ಪುತ್ತಿಲ ಪರಿವಾರದ ಆ ಭಿಕ್ಷೆಯಿಂದಾಗಿ ಅಥವಾ ಲಕ್ಕಿ ಡಿಪ್ಪಿನ ಬಂದಂಥ ಬಹುಮಾನದಾಗೆ ಇವತ್ತು ಪುತ್ತೂರಿನ ಶಾಸಕರು ಆಯ್ಕೆಯಾಗಿದ್ದಾರೆ ಹೊರತು ಜನರ ವೋಟಿಂಗ್ ಅಲ್ಲ. ನಮ್ಮ ಇಬ್ಬರ ಓಟನ್ನ ಟೋಟಲ್ ಮಾಡಿದ್ರೆ ಸ್ವಲ್ಪ ಲಕ್ಷ ದಾಡ್ತದೆ. ನೀವು ಆಲೋಚನೆ ಮಾಡಿ ಹೇಗಿರ್ತದೆ ಅಂತ. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೇನೆ, ಪುತ್ತಿಲ ಮತ್ತು ಬಿಜೆಪಿಯ ಪರಿವಾರದ ನಡುವೆ ಸಣ್ಣ ಭಿನ್ನಾಭಿಪ್ರಾಯದ ಪರಿಣಾಮ ಪುತ್ತಿಲ ಪರಿವಾರ ಕೊಟ್ಟಂತ ಭಿಕ್ಷೆಯಿಂದ ಇವತ್ತು ಶಾಸಕ ಅಶೋಕ್ ಕುಮಾರ್ ರೈ ಅವರು ಆಯ್ಕೆಯಾಗಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಅದರ ಜೊತೆಗೆ ಅವರು ಹೇಳ್ತಾರೆ ಅನುದಾನ ಪುತ್ತೂರಿಗೆ ತಂದು ನಾನು ತಂದದ್ದು ಬೇರೆ ಹೇಳ್ತಾರೆ ಇಲ್ಲ ಅಂತ. ನಿಮಗೆ ಗೊತ್ತಿರಲಿ, ಪುತ್ತೂರಿನಲ್ಲಿರುವಂಥ 100ಕ್ಕೆ 80% ಅನುದಾನಗಳು ಈ ಹಿಂದೆ ಸಂಜೀವಣ್ಣ MLA ಇರ್ಬೋದು ಅಥವಾ ಬೇರೆ ಬೇರೆ ಜನ MLA ಇರ್ಬೋದು, ಆ ಸಮಯದಲ್ಲಿ ಪಾಸ್ ಆದ ಹೊರತು ಇವರದ್ದು ಏನೂ ಇಲ್ಲ. ಉದಾಹರಣೆಗೆ ಸರ್ಕಾರದ ಹಣ ತರಲು ಪ್ರತಿ ತಿಂಗಳು ಅದಕ್ಕೆ ಜವಾಬ್ದಾರಿಯನ್ನು ಇರುವುದಿಲ್ಲ. ಆಯ್ಕೆ ಮಾಡಿದ ಪ್ರತಿಪಕ್ಷದವರ ಆ ಹೇಳಿಕೆಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಅಂತಾದರೆ ಇದಕ್ಕಿಂತ ದೊಡ್ಡ ಒಂದು ದುರಾದೃಷ್ಟ ಪುತ್ತೂರು ವಿಧಾನಸಭಾ ಕ್ಷೇತ್ರದವರಿಗೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತಪ್ಪು ಅಂತ ಹೇಳಬಾರ್ದು ಅಥವಾ ಅದನ್ನು ಪ್ರತಿಭಟಿಸಬಾರ್ದು, ಅದನ್ನು ಕೇಳಬಾರ್ದು. ಕೇಳಲಿಕ್ಕೆ ನೀವ್ಯಾರು ಅಂತ ಕೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ.